ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 13. ನೀವೇನಾರ ಮುಂಚಿನ 12 ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟು 12 ವಿಡಿಯೋ ನೋಡ್ಬಿಟ್ಟು ಭಾಗ 13 ನೋಡಿ, ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಅಯ್ಯೋ ಈಗೇನ್ ಮಾಡದಪ್ಪ, ಅಡ್ಡಾಡಿ ಆರ್ಮುಗ ಬೇರೆ ಪೊಲೀಸ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ಯವನಿ. ಪೊಲೀಸ್ನವ್ರು ಬಂದ್ರು ಮತ್ತೆ ಈ ಸಲ ನಾನು ಗ್ಯಾರಂಟಿ ಬಿಡಲ್ಲ, ಜೈಲಿಗೆ ಹಾಕೊಂಡು ಹೋಗ್ತಾರೆ. ಹೋದ್ಸಲ ಅಂದ್ರೆ ಹೆಂಗ ರಾಮನಾಥ 50,000 ರೂಪಾಯಿ ಇಸ್ಕೊಂಡು ಕೊಟ್ಬಿಟ್ಟು ಹೆಂಗ ಬಚಾವಾಗಿದ್ದೆ, ಸ್ಟೇಷನ್ಗೆ ಹೋಗಿ ತಪ್ಪಿಸ್ಕೊಂಡಿದ್ದೆ. ಈ ಸಲ ಅಂತೂ ಗ್ಯಾರಂಟಿ ಬಿಡಲ್ಲ, ಮಧ್ಯೆ ಆಫ್ ಮಾಡ್ರ ಕೇಸ್ ಬೇರೆ. ಇದಕ್ಕೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಚೆಕ್ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೋಡ್ಕೊಂಡು ಬಂದಿರ್ತಾರೆ. ನಾನು ಗ್ಯಾರಂಟಿ ಬಿಡಲ್ಲ, ಅಷ್ಟು ಮಾಡೇ ಮಾಡ್ತಾರೆ. ಏನ್ ಮಾಡ್ದಪ್ಪ, ಹೆಂಗ್ ಬಚಾವದಪ್ಪ ಈಗ? ಏನಾಯ್ತು ನಿನ್ಗೆ? ಎಷ್ಟು ಸಲ ಹೇಳೋದು? ದಿನ ಬೆಳಿಗ್ಗೆ ಆದ್ರೆ ಯಾರ ಹತ್ರ ಜಗಳಾಡಿಲ್ಲ, ನಿಂಗೆ ಸಮಾಧಾನ ಆಗಲ್ವಾ? ತಿಂದಿದ್ದ ಇಟ್ಟು ಮೈ ಎತ್ತಲ್ವಾ? ಗೌರಿ ಕೈ ಹಾಕಿ ಬಿಡ್ತಿದ್ಯೆ. ನೀನು ಹಂಗಂತೂ ನಿನ್ನ ಜೊತೆ ಬಡ್ಕೊಂಡ್ ಸಾಕಾಗೋಯ್ತು. ನಿನಗಂತೂ ಹೇಳಿ ಸಾಕಾಗೋಯ್ತು. ಎಲ್ಲರೂ ಹಂಗೆ ಅಂತಾರೆ, ನಿಂತಿಗೆ ಏನು ಬುದ್ಧಿ ಕಲಿಸಿದ್ಯೋ, ನೀನು ಎಂತಿ ಬಯಕಾಲು ಹಂಗೆ ಹಿಂಗೆ ಅಂತವ. ಗೌರಿ ಕೈ ಹಾಕಿ ಮಯಕ್ಕೆ ಹೋದೆ, ಈ ಪೊಲೀಸರು ಬಂದ್ರೆ ಏನು ಮಾಡ್ತೀಯ? ಯೋ ಮುಚ್ಕ ನಿಂತ್ಕೊಳ್ಳೆ ಸಾಕು. ನಾನು ಅವಾಗಿಂದ ನೋಡ್ತಾ ಇದೀನಿ, ಅವಳ ಕಡೆಗೆ ಮಾತಾಡ್ತಿದ್ಯಾ, ಅವಳಿಗೆ ಸಪೋರ್ಟ್ ಮಾಡ್ತಾ ಇದೀಯಾ. ಹಿಂಗೆ ಆಡ್ತಾರೆ, ನಿಂದು ಈಗ ನುಳಿಸ್ಬಿಟ್ಟು ನಟ್ಟ ಕಳಿಸ್ಬಿಡ್ತೀನಿ. ಹಂಗೆ ನಂದ ನನಗಿಲ್ಲ ಆಯ್ತು, ಹೆಂಗ್ ಬಚಾವಾಗದಪ್ಪ, ಹೆಂಗ್ ತಪ್ಪಿಸ್ಕೊಂಡಪ್ಪ ಅಂತ ನಾನೇ ಪ್ಲಾನ್ ಮಾಡ್ತಿದ್ದೀನಿ. ಇವನೊಬ್ಬ ಪೊಲೀಸ್ ಚಿಪ್ ಬಂದೇ ಬಿಡ್ತಾರಪ್ಪ. ಅಯ್ಯಪ್ಪ, ಬೇಗ ತಪ್ಪಿಸಬೇಕು, ಬೇಗ ಹುಡುಗಬೇಕು. ಎಲ್ಲಿ ಹುಡುಗನಪ್ಪ? ಅಟ್ಟದ ಮೇಲೆ ಹೋಗ್ಬಿಡೋಣ. ಅಟ್ಟದ ಮೇಲೆ ಬಂದ್ಬಿಟ್ರೆ ಏನ್ ಎತ್ಬಿಟ್ಟು ಚೆಕ್ ಮಾಡಕ್ಕೆ. ಎಲ್ಲಿಗೆ ಹೋಗೋದು? ಎಲ್ಲಿಗೆ ರೈಟೇ ಕೊಡ್ರಿ. ನೀನು ನೆರೆ ಬಿದ್ದಾಗ ಸುಮ್ಮನೆ ನಿಂತಿದ್ಯಲ್ರಿ, ಎಲ್ಲಿ ಹುಡುಗೋದು ಹೇಳ್ರಿ, ರೈಟೇ ಕೊಡ್ರಿ. ಎಲ್ಲಿ ನೋಡೋಗ್ತೀಯ? ನನಗಂತೂ ತಲೆ ಹೊಡ್ತಿಲ್ಲ ಕಣೆ. ಎಲ್ಲರೂ ಒಕ್ಕವಾಗಿ ಹುಡುಗಿ ಬೇಗ ಬಂದ್ಬಿಡ್ತಾರೆ. ನೀನು ಹಿಂಗಡೆ ಉಲ್ಬಾವಣೆ ಐತಲ್ಲ, ಉಲ್ಬಾವಣೆ ಮ್ಯಾಕ್ ಹಚ್ಬಿಟ್ಟು ಮಡಕೆ ಬರ್ತೀನಿ. ಕಾಣಲ್ಲ ಹೆಂಗುವ ನೀನ್ ಕೇಳಿದ್ರೆ ಅದ ಕಾಣ ಕೇಳಕೋಬೇಡ, ಎಲ್ಲೋ ಗೊತ್ತಿಲ್ಲ ಅಂದ್ಬಿಡು. ಸರಿನಾ? ಸರಿ ಕಣೆ, ಆಯ್ತು ಹುಡುಗು. ಅಯ್ಯೋ ಇದೇನಪ್ಪ ಇದು, ಹಿಂಗೆ ಸಿಟ್ಕೊಂಡ್ ಬರ್ತಾವ್ರೆ. ಅವ್ರು ಬರ್ತಾರ ಸ್ಪೀಡ್ ನೋಡಿದ್ರೆ ಗ್ಯಾರಂಟಿ ಅವ್ರು ಕೈ ಸಿಕ್ಬಿಟ್ರು ಮಾತ್ರವ ಒದ್ದೆ ಹಾಕೊಂಡು ಹೋಗ್ತಾರೆ. ಅವ್ರು ಸಿಗ್ಲಿಲ್ಲ ಅಂದ್ರೆ ನನಗೆಲ್ಲ ನಾಕ್ ಇಕ್ತಾರ ಗೊತ್ತಾಗ್ತಿಲ್ಲ ಕಣಪ್ಪ. ನನಗಂತೂ ಭಯ ಆಗ್ತೈತೆ, ನನಗಂತೂ ಹುಚ್ಚಿಟ್ಕೊಂತಾವೆ. ಇದೇನಪ್ಪ ಇದು, ಸರಿಯಾದ್ನ ಹಿಡ್ಕೊಂಡ್ಬಿಟ್ಟವ್ರಲ್ಲಪ್ಪ ಬಗಡಿ ಊಟವ. ಎಲ್ಲಯ್ಯ ನಿಮ್ಮ ಮನೆಯವರು? ಗೊತ್ತಿಲ್ಲ ಸರ್, ನಾನು ಬಂತ ಇರ್ಲಿಲ್ಲ. ನಾನು ಹೊರಗಡೆ ಹೋಗಿದ್ದೆ, ಇವಾಗ ತಾನೇ ಬಂದೆ ಸರ್. ಎಲ್ಲೋಗ್ಯಾಳ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಸುಳ್ಳು ಹೇಳ್ತಾ ಇದೀಯಾ? ನಿಜ ಹೇಳು, ಹೇಳ್ತೀನಿ ಕೇಳು. ಸುಳ್ಳು ಹೇಳ್ಬೇಡ, ಎಂತಿ ವಯಸ್ಸಿಗೆ ಮಾತಾಡಕ್ ಹೋಗ್ಬೇಡ. ನೀನ್ ಎಂತಿ ಮಾಡಿರೋದು ಆಫ್ ಮಾಡ್ರ ಕೇಸು ಗೊತ್ತಲ್ಲ, ಒಮ್ಮ ಕೈ ಮುರಿದಿರೋದು. ಎಂತಿ ವಯಸ್ಸಿಗೆ ಮಾತಾಡಕ್ ಹೋಗ್ಬೇಡ. ನಿಜ ಹೇಳಿದ್ರೆ ನಿನ್ಗೇನು ಮಾಡಲ್ಲ, ಇಲ್ಲಾನ ಮಾತ್ರವಾ ದಡಿತಾ ನಿಂಗೆ ಸದ್ಬಿಟ್ಟು ನಿನ್ನೆ ಎತ್ತಾಕೆ ನಡಿತಾ ಇರ್ತೀನಿ. ನೋಡ್ದ ಕೈಲಿ ಹೆಂಗೈತೆ ಅಂತವ? ನೋಡ್ದೆ ಸರ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಾನು ಇಲ್ಲೇ ಹೊರಗಡೆ ಹೋಯ್ದೆ ಸರ್, ನಂಗೆ ದೇವರಡೆ ಗೊತ್ತಿಲ್ಲ ಸರ್. ವಿನಯ್, ಒಳಗಡೆ ಎಲ್ಲ ಒಂದ್ಸಲ ನೀಟಾಗಿ ನೋಡ್ಕೊಂಬರ್ರಿ, ಎಲ್ಲಾರು ಇದ್ದಾಳೆನ? ಆಯ್ತು ಸರ್. ಏನಯ್ಯ ನೀನು, ನಿನ್ನ ಹೆಂಡ್ತಿಗೆ ಒದ್ ಬುದ್ಧಿ ಕಲ್ಸಕ್ಕಾಗಲ್ವಾ? ದಿನ ಬೆಳಗಾರ ಅವ್ರ ಜಗಳ ಆಡ್ತಾಳಂತೆ. ಮತ್ತು ಹೋದ್ಸಲ ಬಂದ ದೊಡ್ಡರಂಗಜ್ಜಿದ 50,000 ರೂಪಾಯಿ ದುಡ್ಡು ಹೊಡೆದಿದ್ಲು, ಅದನ್ನ ಇಸ್ಕೊಟ್ಟು ಹೋಗಿದ್ದೆ. ಇವಾಗ ನೋಡ್ರೆ ಅಮ್ಮನ ಕೈ ಮುರಿದವಳೆ. ಏನ್ ಬುದ್ಧಿ ಕಲ್ಸಿದೆ ನೀನು? ಗಂಡ ಆದವನು ಒದ್ ಬುದ್ಧಿ ಕಲ್ಸಕ್ಕಾಗಲ್ಲ ನಿನ್ಗೆ? ಅಯ್ಯೋ, ದಿನ ರಾತ್ರಿ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ ಇರ್ತೀನಿ ಸರ್, ಒಂದ್ ದಿವಸನೂ ಮಿಸ್ ಮಾಡಲ್ಲ. ಆದ್ರೂ ಅವಳು ಬುದ್ಧಿ ಕಲಿಯಲ್ಲ. ಅವಳು ಚಾಳಿ ಅವಳು ಬಿಡಲ್ಲ. ನಾನು ಏನ್ ಮಾಡೋದು ಹೇಳಿ, ನಾನು ತಾನೆ ಎಷ್ಟು ಅಂತ ಹೊಡೆಯನ್ ಹೇಳಿ. ಉತ್ತರ ನಿನ್ನ ಮಕ ನೋಡಿ, ನಿನ್ನ ಮಕ ಹೊಡೆಯದ ಇನ್ನೂ ಅವಳ್ಕ ಅದೇ ತಿಂತಿ ಅಷ್ಟೇ. ನೀನು ಯೋಕ್ತಿಗೆ ಒಂದು ಸ್ಟಾರ್ ಹೊಡೆದಿದ್ಯಲ್ಲ, ನಿನ್ನ ಯೋಕ್ತಿಗೆ ನಿನಗೆ ತಾನು ಇಕ್ತಾಳಷ್ಟೇ ತಗೊಂಡು ದಡಿತಾಂಡ ಅವಳು. ಇನ್ನೆಲ್ಲ ಹೊಡೆಯಕಾತ್ತೆ. ನೋಡಿದ್ರ ವಿನಯ್, ಒಳಗಡೆ ಇದ್ದಾಳ? ಇಲ್ಲ ಸರ್, ಒಳಗಡೆ ಎಲ್ಲೂ ಇಲ್ಲ. ಐಸಿ, ಅಟ್ಟದ ಮೇಲೆಲ್ಲ ಚೆಕ್ ಮಾಡಿದ್ರಾ? ಅಟ್ಟದ ಮೇಲೆ ಏನಾರು ಒಕ್ಕಂಡೋಳ ನೋಡ್ಬೇಕಾಗಿತ್ತು. ನೋಡ್ದೆ ಸರ್, ಅಟ್ಟದ ಮೇಲೆ ವಾಡಿ ಒಳಗೆ ಸಂತಿ ಕುಂತಿಲೆಲ್ಲ ನೋಡ್ದೆ, ಎಲ್ಲೂ ಇಲ್ಲ. ಸರ್, ಈ ರಂಗಣ್ಣಗೆ ಗೊತ್ತಿರುತ್ತೆ ಸರ್, ಬಾಯಿ ಬಿಡ್ತಾ ಇಲ್ಲ. ಕರೆಕ್ಟಾಗಿ ನಿಜ ಹೇಳಿ ಅಂತ ಹೇಳಿ ಸರ್. ಯಾರ ಮಗ ಸರಿಯಾಗಿ ಇಕ್ಕಿನಪ್ಪ ಆಪ? ಹೇಳಯ್ಯ, ಎಲ್ಲೋದ್ಲಂತವ ನೋಡಯ್ಯ. ಸುಳ್ಳು ಹೇಳಕ್ ಹೋಗ್ಬೇಡ. ನನ್ನ ಸರ್ವಿಸಲ್ಲಿ ನಿನ್ನಂತ ಎಷ್ಟು ಜನ ನೋಡಿದೀನಿ ಗೊತ್ತಾಯ್ತಾ? ನನ್ನ ಹತ್ರ ನಾಡ್ಕಾಡಕ್ ಬರ್ಬೇಡ, ಅವಳು ಬಚಾವ್ ಮಾಡಕ್ಕೆ. ನಿಜ ಹೇಳು, ನಿಜ ಹೇಳಿಲ್ಲ ಮಾತ್ರವ ನೀನು ಹಿಡ್ಕೊಂಡು ದೊಡ್ಡಿ ನೋಡಿದ್ಯಲ್ಲ ಕೈಲಿ ಹೆಂಗೈತೆ ಅಂತವ ತೌಡ್ ಹೊಡೆದು ಬಿಡ್ತೀನಿ ಈಗ. ಅಯ್ಯೋ, ನಿಜವಾದ ಗೊತ್ತಿಲ್ಲ ಸರ್. ನಿಮ್ದು ಅಮ್ಮ ಹೇಳ್ತೀನಿ ಸರ್, ನನಗೆ ಹೊಡಿಬೇಡಿ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ನಿಮ್ಗೆ ಖಾಲಿ ಬೀಳ್ತೀನಿ ಸರ್. ನಂಗೆ ದೇವ್ರಣ್ಣ ಗೊತ್ತಿಲ್ಲ, ನಾನು ಹೊರಗಡೆಗೆ ಹೋಗಿದ್ದೆ ಸರ್. ಅಲ್ಲಿಂದ ಬರೋದ್ರೊಳಗೆ ಎಲ್ಲ ಹೋಗ್ಬಿಟ್ಟಾಳ ಸರ್, ಬಾಗಿಲನ್ನು ಹೊರ ತೆಗೆದು ಬಿಟ್ಟೆಯ. ದಯವಿಟ್ಟು ನನಗೆ ಹೊಡಿಬೇಡಿ ಸರ್, ನಂಗೆ ಗೊತ್ತಿಲ್ಲ ಸರ್. ಇನ್ನೊಂದು ಸ್ವಲ್ಪ ತೊಡುಕ್ತೀವಿ. ಅವಳೇನಾರು ಸಿಗ್ಲಿಲ್ಲ ಅಂದ್ರೆ ಮಾತ್ರವ ನಿನ್ನೆ ತಾಕೊಂಡು ಹೋಗ್ತೀನಿ. ನಿನ್ನೆ ತಾಕೊಂಡು ಹೋಗ್ಬಿಟ್ಟು ಲಾಕಪ್ ಹಾಕ್ತೀನಿ. ಅವಾಗ ಅವಳೇ ಹುಡುಕಿ ಮತ್ತಾಳೆ. ನಡ್ರಿ ಆರ್ಮುಗ, ಮನೆ ಹಿಂದ್ಗಡೆ ಎಲ್ಲ ಹುಡ್ಕನ. ನೀನೇ ಮಾಡ್ತಿದೀಯ ಅಲ್ಲಿ ನಿಂತ್ಕೊಂಡು, ಬರಯ್ಯ. ಬಂದೆ ಸರ್. ಅಯ್ಯೋ, ಭಾವನೆ ಹತ್ರ ಹೋಗಿ ಏನಾರು ತಗೊಳಾಕಿಬಿಟ್ರೆ ಅವಳು ಮುಗ್ದೆ ಹೋಯ್ತು. ಅವಳ ಕತೆ ಒದ್ದೆ ಹೇಳ್ಕೊಂಡು ಹೋಗ್ತಾರೆ. ಲೇ ರಂಗಣ್ಣ, ನೀನು ಎಂತಿ ಎಲ್ಲೋ ಕೊಂಡವಳೆ ಅಂತ ಗೊತ್ತೈತೆ ಅಂತವ? ನನಗೆ ಚೆನ್ನಾಗಿ ಗೊತ್ತೈತಿ. ನಿಜ ಹೇಳು, ಇಲ್ಲ ಅಂದ್ರೆ ಮಾತ್ರ ಪೊಲೀಸ್ನವ್ರು ಹೋದ್ಮೇಲೆ ಆ ಕಡೆಗೆ ಹಿಡ್ಕೊಂಡಂಗೆ ಚೆನ್ನಾಗಿ ತೋಡ್ ಹೊಡೆದ್ಬಿಡ್ತೀನಿ, ಚೆನ್ನಾಗಿ ನೇಯ್ದು ಬಿಡ್ತೀನಿ. ಎಲ್ಲೋ ಕೊಂಡವಳೆ ಅಂತ ನಿಜ ಹೇಳು. ಅಯ್ಯೋ, ನಂಗೆ ಗೊತ್ತಿಲ್ಲ ಕಣಪ್ಪ ಆರ್ಮಗ,
ಗೊತ್ತಿದ್ರೆ ಹೇಳ್ತಿರ್ಲಿಲ್ವಾ? ನಾನು ನಿಜವಾಗ್ಲೂ ಗೊತ್ತಿಲ್ಲ ಕಣೋ, ಹಂಗೆಲ್ಲ ಮಾಡ್ಬೇಡ ಕಣೋ. ಆ ಕಡೆಗೆ ನಿಂತ್ಕೊಳ್ಳೋದು ಬೆಸ್ಟು. ರೀ ವಿನಯ್, ಎಲ್ಲ ಕಡೆ ನೀಟಾಗಿ ಹುಡುಕ್ರಿ. ಇನ್ನು ಲೇಟ್ ಆದ್ರೆ ಪರವಾಗಿಲ್ಲ, ಕ್ರೊಪ್ಪಲ್ಲೇ ಆಗ್ಬೋದು ಮತ್ತೆ ತೋಟದಲ್ಲೇ ಆಗ್ಬೋದು, ಎಲ್ಲ ಕಡೆ ನೀಟಾಗಿ ಹುಡುಕಿ ಒಂದ್ ಕಡೆ ಹುಡುಕೊಂಬನ್ನಿ. ಓಕೆ ಸರ್, ಆಯ್ತು. ಇವತ್ತೆಷ್ಟೊತ್ತಾರು ಸರಿ ಆ ಯಮ್ಮನ್ನ ಎಳ್ಕೊಂಡು ಹೋಗ್ತೀನಿ. ಹಂಗೋ ಸಿಗ್ಲಿಲ್ಲ ಅಂದ್ರೆ ಅವಳ ಗಂಡ ಇದನ್ನ ಈ ರಂಗಣ್ಣನಾರ ಸರಿ ಎಳ್ಕೊಂಡು ಹೋಗ್ತೀನಿ, ಬಿಡಲ್ಲ. ಸರ್ ಮತ್ ಹಂಗ ಅನ್ಬೇಡಿ ಸರ್, ನನಗೆ ಭಯ ಆಗುತ್ತೆ ಸರ್ ಪೊಲೀಸ್ ಸ್ಟೇಷನ್ ಅಂದ್ರೆ. ಇದೇನಪ್ಪ ಇದು? ಪೊಲೀಸ್ನವ್ರು ಕೆಳಗಡೆ ಇರಂಗವ್ರೆ, ನೊಕ್ಕಡೋದಕ್ಕೆ ಬರ್ಬೇಕಾ? ಹುಡುಕ್ತವ್ರೆ ಅಂತ ಕಾಣುತ್ತೆ. ಎಲ್ಲಂತ ಮ್ಯಾಕ್ ಹಚ್ಬಿಟ್ಟು ಹೋಗ್ಬಿಟ್ರೆ ಮುಗ್ದೋತ್ ನನ್ ಕತೆ. ನಾನು ಒದ್ದೆ ಹಾಕೊಂಡು ಹೋಗ್ಬಿಡ್ತಾರೆ. ದೇವ್ರದಿಂದ ಮ್ಯಾಕ್ ಹತ್ತಿರಿ ಸಾಕಣಪ್ಪ, ನಾನು ನೋಡ್ತೀರಿ ಸಾಕಣಪ್ಪ. ಏನ್ ಮಾತಾಡ್ತಾವ್ರೆ ಅಂತ ಸ್ವಲ್ಪ ಕೇಳಿಸ್ಕೊಂತೀನಿ. ಇನ್ನೇ ಮಾಡ್ತಾರಯ್ಯ, ಎಲ್ಲಿ ಹೋಗ್ಕೊಂಡವಳೆ ನೀನ್ ಎಂತ ಎಲ್ಲಿ ಹೊಡೋಗಿಲ್ಲ ಅಂತ ಹೇಳ್ತಾರೆ, ನಿನ್ನೆ ಮಾಡ್ತಾರೆ. ನಿನ್ನೆ ಅರೆಸ್ಟ್ ಮಾಡ್ಕೊಂಡು ಹೋಗೋದು, ನಿನ್ನೆ ಒದ್ದು ಎಳ್ಕೊಂಡು ಹೋಗೋದು. ಅಯ್ಯೋ ಬೇಕಾದ್ರೆ ಗಂಡನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡಿ ಸರ್, ನನ್ನಂತ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ಸರ್ ಎಲ್ಲ ಕಡೆ ನೋಡಿದೆ ಸರ್, ಎಲ್ಲೂ ಇಲ್ಲ. ಅಯ್ಯೋ ಯಾಕೆ ಹೊಟ್ಟೆ ಗುಡ ಗುಡ ಅಂತ ಐತಲಪ್ಪ? ಅಯ್ಯೋ ಯಾರು ಊಸ್ಬಿಟ್ಟಿದ್ದು? ನಾವ್ಯಾರು ಅಲ್ಲ ಸರ್. ಸರ್ ಬವಣೆ ಮೇಲಿಂದ ಬಂದಂಗತ್ತು ಸೌಂಡು. ಬವಣೆ ಮೇಲಿಂದ ಒಕ್ಕಣೆ ಕಾಣುತ್ತೆ. ಒಂದ್ಸಲ ಮ್ಯಾಕತ್ ನೋಡಿ ಸರ್ ಇಲ್ಲಿ. ಅಯ್ಯೋ ಮಾದು, ಒಂದೇ ಆಗೋ ತಗೊಳಕ್ಕೆ ಬಿಟ್ಟಲೆ. ನೀನು ಯಾಕೆ ಬಿದ್ದೋಗ ಒಂದಿಷ್ಟು ತಡ್ಕೊಳಕ್ ಆಗ್ತಿರ್ಲಿವಲ್ಲೇ, ಹಿಂಗ್ ಡ್ರಮ್ ಅನ್ನ ಗೂಸ್ಬಿಟ್ಬಿಟ್ಟಲೆ. ಅಯ್ಯೋ ಇದೇನಪ್ಪ, ಇದು ಗಡಿವು ಸಿಂಗ್ ಬಂದ್ಬಿಡ್ತಲ್ಲಪ್ಪ. ತಡ್ಕೊಳಕ್ಕೆ ಆಗಲಿಲ್ಲ. ಏನು ಕೆಳಗಡೆ ಕೇಳಿಸ್ತೋ ಏನೋ ಗೊತ್ತಾಗ್ತಿಲ್ಲ. ಕೇಳಿಸಿದ್ರೆ ಮಾತ್ರ ಗ್ಯಾರಂಟಿ ನಾನು ಒದ್ದಾಡಕ್ಕೆ ಯಾಕಡೆ ಹೋಗ್ತಾರೆ ಈಗ. ರೀ ವಿನಯ್, ಮೇಲ್ಗಡೆ ಒಂದ್ಸಲ ಹೊತ್ತು ನೋಡ್ರಿ, ಬವಣೆ ಮೇಲೆ ಒಕ್ಕೊಂಡಿಲ್ಲ ಅಂತ. ಸರಿ ಸರ್, ಆಯ್ತು. ಸರ್ ಇಲ್ಲೇ ಮನೆಗಿದ್ದಾಳೆ ಬವಣೆ ಮೇಲೆ. ಅಯ್ಯೋ ದೇವ್ರೆ, ಅದನ್ನೇ ತಗೊಳಾಗಿಬಿಟ್ನಲ್ಲಪ್ಪ. ಈ ದಡಿಯೂಸ್ ಬರಲಾಗಿ ಅದನ್ನೇ ತಗೊಳ ಬಿಟ್ಟಲ್ಲಪ್ಪ. ಇಲ್ಲಾಂದ್ರೆ ಹುಡುಕಿ ಸಾಕಾಗತ್ತೆಗೆ ನನ್ನ ಗಂಡನ ಹೇಳ್ಕೊಂಡು ಹೋಗರು. ಮೌ ಇಳಿದ್ ಬಾರಮ್ಮ ಕೆಳಕ್ಕೆ. ಸರ್ ದಯವಿಟ್ಟು ನಾನು ಬಿಟ್ಬಿಡಿ ಸರ್, ನನಗೇನು ಮಾಡಬೇಡಿ ಸರ್. ಮೌ ಫಸ್ಟ್ ಕೆಳಕ್ಕೆ ಇಳಿದ್ ಬಾರಮ್ಮ ಇಲ್ಲಿ. ಏನಮ್ಮ ಮಾಡೋದೆಲ್ಲ ಮಾಡ್ಬಿಟ್ಟು ಬವಣೆ ಮ್ಯಾಕ್ ಹೋಗ್ಕಂತೀಯ? ಏನಮ್ಮ ಏನಾಯ್ತಮ್ಮ ನಿನ್ಗೆ? ಅವತ್ತೇ ವಾರ್ನಿಂಗ್ ಕೊಟ್ಟೋಗಿರ್ಲಿಲ್ವಾ? 50,000 ರೂಪಾಯಿ ಕೊಡಿಸ್ಬಿಟ್ಟು ಇನ್ನೊಂದ್ಸಲ ಈ ತರ ಮಾಡಬೇಡ ಅಂತ ಅವತ್ತೇ ವಾರ್ನಿಂಗ್ ಕೊಟ್ಟೋಗಿದ್ದೀನಿ. ನೀನ್ ಅವತ್ತೇ ಅರೆಸ್ಟ್ ಮಾಡ್ಬೋದಾಯ್ತು, ಅವತ್ತೇ ಒಳಿಕ್ ಹಾಕ್ಬೋದಾಯ್ತು. ಏನೋ ತಿದ್ಕೇಳಿ ಅಂತ ಹೇಳೋದ್ರೆ ಮತ್ ಅದೇ ಕೆಲಸ ಮಾಡ್ತಾ ಇದೀಯಾ? ಅಮ್ಮನ ಯಾಕಮ್ಮ ಕೈ ಮುರ್ದೆ? ಅಯ್ಯೋ ನಾನ್ ಮುರ್ದಿಲ್ಲ ಸರ್, ಅಮ್ಮನ ಏನೋ ಜಾರ್ ಬಿದ್ದು ಮುರ್ಕೊಂಡವಳೆ. ನನ್ನ ಸುಳ್ಳು ಹೇಳ್ತಾಳೆ ಸರ್. ನನ್ನ ಕಂಡ್ರೆ ಅಮ್ಮಗಾಗಲ್ಲ ಸರ್, ಅಮ್ಮ ಸರಿ ಇಲ್ಲ ಸರ್. ಏನಂದೆ? ಸರಿ ಇಲ್ವಾ? ನೀನ್ ಸರಿ ಇದೀಯಾ? ಮಮ್ಮ ಬಗ್ಗೆ ಏನಾರು ಹೆಂಗ್ ಬೇಕಂಗ್ ಮಾತಾಡ್ಬಿಟ್ಟ ಸರಿ ಇರಲ್ಲ ನೋಡು, ಹೇಳ್ತಾ ಇದೀನಿ. ಸಾಕ್ ಮುಚ್ಚಮ್ಮ ಬಾಯ್ನ. ನೀನ್ ಅಂತಳ ಅಂತ ನನಗೆ ಗೊತ್ತಿಲ್ವಾ? ಹೋದ್ಸಲ ದೊಡ್ಡರಂಗಜಿ ದುಡ್ಡನ್ನೇ 30,000 ರೂಪಾಯಿ ಅದೇನ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಅವಾಲೇ ಹೊಡೆದಲ್ಲೇ ಗೊತ್ತಾಗ್ತೀನಿ ಅಂತ ಖತರ್ನಾಕ್ ಅಂತವ. ನಮ್ಮ ಹತ್ರನೇ ಡೌ ಮಾಡಕ್ ಗೊತ್ತಾ ಇದೀಯಾ? ನಿಮ್ ಮಾತನ್ನ ನಂಬಲ್ಲ ನಡಿ, ನಿನ್ನ ಜೈಲ ಕೊಳಿಸ್ಬಿಟ್ರೆ ಅವ ಬುದ್ಧಿ ಕಲಿತೆ ನಡಿ. ಸರ್ ಹೋಗ್ಲಿ ಬಿಟ್ಬಿಡಿ ಸರ್, ಇದೊಂದ್ಸಲ ತಪ್ಪಾಯ್ತು, ಇನ್ನೊಂದ್ಸಲ ಆತರ ತಪ್ಪು ಮಾಡಲ್ಲ, ಬಿಟ್ಬಿಡಿ ಸರ್. ಏನೋ ಬಿಡ್ಬೇಕಾ? ಬಿಡ್ತೀನಿ ನಡಿ, ಸ್ಟೇಷನ್ ಚೆನ್ನಾಗಿ ಬಿಡ್ತೀನಿ ನಡಿ. ರೀ ವಿನಯ್, ಕರ್ಕೊಂಬನ್ನಿ ಜೀಪ್ ಹತ್ರ. ನಡಿಯಮ್ಮ. ಅತ್ತಮ್ಮ ಜೀಪ. ಲೇ ಅಡ್ನಾಡಿ ಆರ್ಮಗ, ಒಂದೇ ಆಗ ನಾನು ಜೈಲ್ಗೆ ಹೋಗ್ಬಿಟ್ಟಲು ಬಿಡಲ್ಲ ಕಣ. ನಿನ್ ಮಾತ್ರ ಸುಮ್ಮನೆ ಬಿಡಲ್ಲ. ನಾಗರಾವ್ ಸೈಡ್ ಇಕ್ಕೊಂಡ್ರೆ 12 ವರ್ಷ, ಆದ್ರೆ ನಾನ್ ಸೈಡ್ ಇಕ್ಕೊಂಡ್ರೆ 100 ವರ್ಷ. ನಿನ್ ಮಾತ್ರ ಒಂದ್ ಗತಿ ಕಾಣಿಸ್ತಾರೆ ಬಿಡಲ್ಲ. ನಿನ್ ಮಾತ್ರ ಅಲ್ಲ, ಇಡೀ ನಿನ್ ಫ್ಯಾಮಿಲಿನ ಒಂದ್ ಗತಿ ಕಾಣಿಸ್ತೀನಿ. ಆ ಗೌರಿ ಫ್ಯಾಮಿಲಿನೂ ಅಷ್ಟೇ, ಜೈಲಿಂದ ಬರಕ್ ಬಂದ ತಕ್ಷಣವ ಒಂದ್ ಗತಿ ಕಾಣಿಸ್ತೀನಿ ಕಣ್ರು. ನಿಮಗ್ ಮಾತ್ರ ಸುಮ್ಮನೆ ಬಿಡಲ್ಲ. ಮಾಡ್ತೀನಿ. ಏ ಹೋಗಮ್ಮ, ಕಂಡಿದ್ದೀನಿ. ಅದೇನ್ ಮಾಡ್ಕೊಂತಿ ಮಾಡ್ಕ್ಯಾ. ಗೊತ್ತಮ್ಮ ಬೇಗ. ರೀ ಆದಷ್ಟು ಬೇಗ ಹೇಳತ್ನಾರವ ಬೇಲ್ ತಗೊಂಬನಿ ಜೈಲ್ ಹತ್ರ. ಇವಳು ನೋಡು, ಅದೇನೋ ಹೇಳ್ತಾರಲ್ಲ, ಅತ್ತಿಗೆ ಅರಿವೆ ಚಿಂತೆ ಅಂದ್ರೆ ಸೊಸೆಗಿಂದೇನೋ ಚಿಂತೆ ಅನ್ನಂಗೆ ಈ ಟೈಮಲ್ಲಿ ಇವಳಿಗೆ ಬೇಲ್ ಬೇಕಾ? ಬೇಲು 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 ಅಂತ ಸಾಯ್ತಾಳಪ್ಪ. ಹಂಗೆ ಒಂದಿಷ್ಟು ತಿಂದಿಲ್ಲ ಇರಕ್ಕಾಲ್ವನಪ್ಪ ಇವಳಿಗೆ ಬೇಲ. ಬೇಲ ಯಾರ ಅಂಗಡಿಲ್ ತರನೆ? ಅಂಗಡಿಲ್ಲ. ಹೂ ಕಣೆ, ಬೇಲ್ ತಗೊಂಬಂದಲೆ ಯಾರ ಅಂಗಡಿ ತರನ? ಬೇಲ್ ಬೋರಣ್ಣರ ಅಂಗಡಿಲ್ ತರನ, ಇಲ್ಲಾಂದ್ರೆ ಚಿಕ್ಕಣ್ಣರ ಅಂಗಡಿ ತರನ? ಅಯ್ಯೋ ನಿನ್ ಮಕ್ಕಷ್ಟು ಬೆಂಕಿ ಇಕ್ಕ. ಜೈಲಿಂದ ಆಚೆ ಬರಕ್ ಬೇಲ್ ತಗೊಂಬರ್ರಿ ಯಾರ ಹತ್ರನಾರು ಅಂದ್ರೆ ಯಾರ ಅಂಗಡಿ ತರ ಅಂತ ಕೇಳ್ತಿದ್ಯಾ? ಥೂ, ನಿನ್ ಮಕ್ಕಷ್ಟು ಬೆಂಕಿ ಇಕ್ಕ. ಓ ಆಚಿಕ್ ಬರ ಬೇಲ. ಸರಿತ, ನಿನ್ ಮುಷ್ಟಿಗೆ ಯಾರು ಕೊಡ್ತಾರೆ ಬೇಲ ನೋಡೋಣ. ಬೇಗ ತಗೊಂಬ ಆದಷ್ಟು ಬೇಲ. ಆಚೆಕ್ ಬಂದು ನಾ ಮಾಡ್ಬೇಕಾದ ಕೆಲಸ ಬೇಕಾದಷ್ಟೈತೆ. ಓ ಅತ್ತಮ್ಮ ಜೀಪ್ಗೆ ಎಷ್ಟು ಮಾತಾಡ್ತೀಯ? ನಾನು ತಪ್ಪೇ ಮಾಡಿಲ್ಲ ಅಂತ ಸುಳ್ಳು ಹೇಳ್ತೀಯ. ನಮ್ಮ ಮುಂದೆ ನೋಡಿ ಎಷ್ಟು ಅವಾಜ್ ಆಗ್ತಿದ್ಯಾ ಅವ್ರಿಗೆ. ಅತ್ತಮ್ಮ ಮಾಡ್ತೀನಿ ನಿನ್ಗೆ.